ಇಡೀ ದೇಶವನ್ನ ಬೆಂಬಿಡದೆ ಕಾಡ್ತಾ ಇರುವ ಮಹಾಮಾರಿ ಕೋವಿಡ್ ವೈರಸ್ ದೇಶದ ಆರ್ಥಿಕ ವ್ಯವಸ್ಥೆಯನ್ನೇ ಬುಡಮೇಲು ಮಾಡಿದೆ. ದೊಡ್ಡ ದೊಡ್ಡ ಕಂಪನಿಗಳು ಸೇರಿದಂತೆ ಬೇರೆ ಬೇರೆ ಕಡೆಗಳಲ್ಲಿ ಉದ್ಯೋಗದಲ್ಲಿದ್ದ ಯುವಕ ಯುವತಿಯರು ಕೆಲಸ ಕಳೆದುಕೊಂಡು ತಮ್ಮ ಮನೆಗೆ ವಾಪಸ್ಸಾಗಿದ್ದಾರೆ. ಉದ್ಯೋಗ ಸೃಷ್ಟಿಸುವುದೇ ಕಷ್ಟದಾಯಕವಾದ ಇಂದಿನ ದಿನಗಳಲ್ಲಿ ಅತ್ಯಂತ ಗ್ರಾಮೀಣ ಭಾಗದ 3 ವೈದ್ಯರು 15ಕ್ಕೂ ಮಿಕ್ಕಿ ಯುವಕ ಯುವತಿಯರಿಗೆ ಉದ್ಯೋಗ ನೀಡುವ ಮೂಲಕ ಅವರ ಜೀವನಕ್ಕೆ ದಾರಿಯಾಗಿದ್ದಾರೆ. ಅಷ್ಟಕ್ಕೂ ಈ 3 ವೈದ್ಯರ ಯಶೋಗಾಥೆಯನ್ನ ನೀವೊಮ್ಮೆ ನೋಡಲೇಬೇಕು. ಬೈಂದೂರು ತಾಲೂಕು ಆಲೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಳ್ಳಿ ಚಿತ್ರಕೂಟ ಆಯುರ್ವೇದ ಚಿಕಿತ್ಸಾಲಯದ ವೈದ್ಯಾಧಿಕಾರಿ ಡಾ ರಾಜೇಶ್ ಬಾಯರಿ, ಡಾ ಅನುಲೇಖಾ ಆರ್ ಬಾಯರಿ ಹಾಗೂ ಮರವಂತೆ ಚೇತನ ಚಿಕಿತ್ಸಾಲಯ ವೈದ್ಯಾಧಿಕಾರಿ ಡಾ ರೂಪಶ್ರೀ ಹೊಸದೊಂದು ಸಾಹಸಕ್ಕೆ ಕೈ ಹಾಕಿದ ಡಾಕ್ಟರ್. ಇವರು ರಕ್ಷಾ ಪಂಚಕ ಹೆಸರಿನ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುವ ಆಹಾರವನ್ನ ಸಿದ್ಧಪಡಿಸುವ ಮೂಲಕ ಪರಿಸರದ ಜನರಿಗೆ ಉದ್ಯೋಗ ಹಾಗೂ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುವ ಮೂಲಕ 2 ಪರಿಹಾರಕ್ಕೆ ಒಂದೇ ಮಾರ್ಗೋಪಾಯ ಕಂಡುಕೊಂಡಿದ್ದಾರೆ. ಇವರು ರಕ್ಷಾ ಪಂಚಕ ಕಿಟ್ ಸಿದ್ಧಪಡಿಸುವ ಸಾಹಸಕ್ಕೆ ಕೈ ಹಾಕಿದ ನಂತರ ಕೆಲಸ ಕೊಡುವ ಶಕ್ತಿಯು ವೃದ್ಧಿಸಿದೆ. ಹಿಂದೆ ಇದ್ದ ಎಲ್ಲ ಕೆಲಸಗಾರರನ್ನ ಉಳಿಸಿಕೊಳ್ಳುವ ಜೊತೆಗೆ ಇನ್ನಷ್ಟು ಕೆಲಸಗಾರರನ್ನ ಸೇರಿಸಿಕೊಳ್ಳಲಾಗಿದೆ. ಗ್ರಾಮೀಣ ಭಾಗದಲ್ಲಿ ಎಸ್ಎಸ್ಎಲ್ಸಿ, ಪಿಯು ಪೂರೈಸಿ ಮನೆಯಲ್ಲಿದ್ದವರು ಕಿಟ್ ಸಿದ್ಧಪಡಿಸುವ ವೃತ್ತಿಯಲ್ಲಿ ತೊಡಗಿದ್ದಾರೆ. ಎಲ್ಲ ನೌಕರರು ಗ್ರಾಮೀಣ ಭಾಗದ ಕೆಲಸಗಾರರಾಗಿದ್ದು ಅವರನ್ನೆಲ್ಲ ಕರೆತಂದು ಬಿಡಲು ವಾಹನ ವ್ಯವಸ್ಥೆ ಕೂಡ ಮಾಡಿಕೊಳ್ಳಲಾಗಿದೆ. ಇನ್ನು ಮುಂದೆ ರಕ್ಷಾ ಕಿಟ್ ಉತ್ಪಾದನೆ ಹೆಚ್ಚಿಸಿ ದೊಡ್ಡ ಮಟ್ಟದಲ್ಲಿ ಆರಂಭಿಸುವ ಜೊತೆಗೆ 100 ಜನರಿಗೆ ಉದ್ಯೋಗ ನೀಡುವ ಯೋಜನೆ ಕೂಡ ಈ 3 ವೈದ್ಯರು ನಿರ್ಧರಿಸಿದ್ದಾರೆ. ಚಿತ್ರಕೂಟ ವಿಶೇಷತೆಯಂದ್ರೆ ಯಾವುದೇ ಕಾಯಿಲೆ ಇರಲಿ ಅದಕ್ಕೆ ಬೇಕಾಗುವ ಗಿಡಮೂಲಿಕೆ ಗಿಡಗಳನ್ನ ತಮ್ಮ ಭೂಮಿಯಲ್ಲೇ ಬೆಳೆಸಲಾಗುತ್ತೆ. 100ಕ್ಕೂ ಮಿಕ್ಕಿದ ಔಷಧೀಯ ಸಸ್ಯಗಳಿದ್ದು ಎಲ್ಲವೂ ಚಿತ್ರಕೂಟ ವನದಲ್ಲಿ ಪೋಷಣೆ ಮಾಡಲಾಗ್ತಾ ಇದೆ. ಚಿತ್ರಕೂಟ ಹಚ್ಚ ಹಸಿರು ಹೊದ್ದು ಮಲಗಿದ್ರೆ ಒಳ ಪ್ರವೇಶಿಸಿದ್ರೆ ಔಷಧೀಯ ಸಸ್ಯಗಳ ಘಮ ಮೂಗಿಗೆ ಅಡರುತ್ತೆ. ನಮ್ಮ ಸುತ್ತಮುತ್ತ ಜನರಿಗೆ ಅಥವಾ ನಮ್ಮ ದೂರದ ಪಟ್ಟಣಗಳಲ್ಲಿ ವಾಸಿಸುವ ಜನರಿಗೆಲ್ಲ ಸುಲಭ ರೂಪದಲ್ಲಿ ಅವರ ದೇಹವನ್ನು ರಕ್ಷಿಸಿಕೊಳ್ಳಲಿಕ್ಕೆ ಏನೆಲ್ಲ ಬೇಕು ಅಂತ ಐಟಮ್ನ ನಾವು ರೆಡಿ ಮಾಡಿ ಮಾರುಕಟ್ಟೆಗೆ ಬಿಟ್ಟರೆ ಹೇಗೆ, ಅದು ಸಾಮಾನ್ಯ ಜನರ ಕೈಗೆಟುಕುವ ಬೆಲೆಯಲ್ಲಿ ಅನ್ನೋ ಒಂದು ಆಲೋಚನೆ ಬಂದು ನಾವು ರಕ್ಷಾ ಪಂಚ ಕಿಟ್ ಅನ್ನುವ ಒಂದು ಈ ಕಿಟ್ಟನ್ನು ತಯಾರು ಮಾಡಿದ್ವಿ. ನಮ್ಮ ಕುಂದಾಪುರದ ಸುತ್ತಮುತ್ತ ಎಲ್ಲ ಜನರು ಉಪಯೋಗಿಸ್ಕೊತಾ ಇದ್ದಾರೆ. ಬಹಳ ಪರಿಣಾಮಕಾರಿಯಾಗಿದೆ, ರುಚಿಯಾಗೂ ಇದೆ, ಮತ್ತು ಅನೇಕ ದೀರ್ಘಕಾಲದ ಕಾಯಿಲೆಗಳು ಅದರಿಂದ ದೂರ ಆಯಿತು ಅಂತ ಹೇಳೋರು ಸುಮಾರು ಜನ ಇದ್ದಾರೆ. ಚಿತ್ರಕೂಟದಲ್ಲಿ ಆಯುರ್ವೇದ ಔಷಧಿಗೆ ಬೇಕಾಗುವ ಗೋ ಉತ್ಪನ್ನಗಳನ್ನು ಬಳಸಲಾಗುತ್ತೆ. ಗೀರ್, ಮಲೆನಾಡು ಗಿಡ್ಡ, ಹಳ್ಳಿಕಾರ್, ಸಾಹಿಮಾಲ್ ಜಾತಿಯ 17 ಹಸುಗಳಿವೆ. ಆಯುರ್ವೇದ ಔಷಧಿ ಸಿದ್ಧಪಡಿಸಲು ಬೇಕಾಗುವ ಹಾಲು, ತುಪ್ಪ, ಮೊಸರು ದೇಶೀಯ ಹಸುಗಳದ್ದೇ ಆಗಿದೆ. ಹಸುಗಳಿಗೆ ಕೃತಕ ಆಹಾರ ನೀಡದೆ ಪ್ರಾಕೃತಿಕ ಆಹಾರ ಪದ್ಧತಿ ಅನುಸರಿಸ್ತಾ ಇದ್ದು ಬೆಟ್ಟಕ್ಕೆ ಹಸುಗಳ ಹೊಡೆದುಕೊಂಡು ಹೋಗಿ ಮೇಯಿಸಿ ಮನೆಗೆ ಕರೆತರುವ ಚಾಕರಿ ಮಾಡಲು ಆಳುಗಳನ್ನ ನೇಮಕ ಮಾಡಲಾಗಿದೆ. ಒಟ್ಟಾರೆ ಚಿತ್ರಕೂಟದಲ್ಲಿ ಸ್ವದೇಶಿ ಮಂತ್ರ ಅನುರಣಿಸುತ್ತೆ. 10 ವಿಧದ ಗಿಡಮೂಲಿಕೆಗಳನ್ನು ಹಾಕಿ ಒಂದು ಕಷಾಯ ಪುಡಿಯನ್ನು ತಯಾರು ಮಾಡಿದ್ದೀವಿ. ಅದನ್ನು ಸಾಮಾನ್ಯ ಶೀತ, ಜ್ವರ, ಕೆಮ್ಮು ಅಂತ ಇದಕ್ಕೂ ಗುಣಮುಖ ಬಳಸಲಿಕ್ಕಾಗುತ್ತೆ. ಮತ್ತು ಅಜೀರ್ಣದ ಸಮಸ್ಯೆಗಳಿದ್ದಾಗ ಅದಕ್ಕೂ ತುಂಬ ಉಪಯುಕ್ತವಾಗಿದೆ. ಅದರಲ್ಲಿ ಜ್ಯೇಷ್ಠ ಮಧು, ಅರಿಶಿನ ಎಲ್ಲ ಇರೋದರಿಂದ ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಅದು ಜಾಸ್ತಿ ಮಾಡ್ತದೆ. ಅದರೊಂದಿಗೆ ಸ್ವಾಸ್ಥ್ಯ ರಸಾಯನ ಅಂತ ಒಂದು ಲೇಹ ಇದೆ, ಅದರಲ್ಲಿ ಹೆಚ್ಚಾಗಿ ಆಮಲಕ್ಕಿಯನ್ನು ನಾವು ಅಂದರೆ ನೆಲ್ಲಿಕಾಯಿ ಇದನ್ನು ಮೇಯ್ನಾಗಿ ನಾವು ಯೂಸ್ ಮಾಡಿರೋದ್ರಿಂದ ನಮ್ಮ ವಿಟಮಿನ್ ಸಿ ನಮ್ಮ ದೇಹಕ್ಕೆ ಬೇಕಾದಷ್ಟು ಸಿಗುತ್ತದೆ. ಮತ್ತು ಅದರಿಂದಾಗಿ ನಮ್ಮ ಜೀರ್ಣಕ್ರಿಯೆಯೂ ಒಳ್ಳೆಯದಾಗುತ್ತೆ, ರೋಗ ನಿರೋಧಕ ಶಕ್ತಿಯು ಉತ್ತಮವಾಗುತ್ತೆ.
ಒಟ್ಟಿನಲ್ಲಿ ಕೋವಿಡ್-19 ವ್ಯಾಪಿಸಿದ ಬಳಿಕ ರಾಜ್ಯದಲ್ಲಿ ನಿರುದ್ಯೋಗಿಗಳ ಸಂಖ್ಯೆ ಗಣನೀಯವಾಗಿ ಏರಿಕೆಯಾಗ್ತಾ ಇದೆ. ಉದ್ಯೋಗವನ್ನ ಸೃಷ್ಟಿಸಲು ನಮ್ಮನ್ನಾಳುವ ಸರ್ಕಾರಗಳು ಕೈಚೆಲ್ಲಿ ಕುಳಿತಿದೆಯಾದರೂ ಒಂದು ಜವಾಬ್ದಾರಿಯುತ ಸರ್ಕಾರ ಮಾಡುವ ಕೆಲಸವನ್ನ ಸಣ್ಣ ಪ್ರಮಾಣದಲ್ಲಾದರೂ ಈ ಗ್ರಾಮೀಣ ಭಾಗದ ವೈದ್ಯರು ಮಾಡಿ ತೋರಿಸಿದ್ದಾರೆ. ಈ ಮೂವರು ವೈದ್ಯರ ಹೊಸ ಸಾಹಸಕ್ಕೆ ನಾವೆಲ್ಲರೂ ಸೆಲ್ಯೂಟ್ ಹೊಡೆಯಲೇಬೇಕು. ಶ್ರೀಕಾಂತ್ ಹೆಮ್ಮಾಡಿ, ವಿ4 ನ್ಯೂಸ್ 24/7 ಕುಂದಾಪುರ.